ಹಿಜಾಬ್ ವಿವಾದದ ಹಿಂದೆ ಎಸ್ಡಿಪಿಐ ಮತ್ತು ಬಿಜೆಪಿ ಇದೆ. ಎಲ್ಲಿಯವರೆಗೆ ಎಸ್ಡಿಪಿಐ ಇದೆ ಅಲ್ಲಿಯವರೆಗೆ ಬಿಜೆಪಿಗೆ ಲಾಭವಿದೆ. ಪ್ರತಿಪಕ್ಷದಲ್ಲಿ ಇದ್ದಾಗ ನಾವು ಪಿಎಫ್ಐ ಎಸ್ಡಿಪಿಐ ಬ್ಯಾನ್ ಮಾಡ್ತೇವೆ ಎಂದು ಹೇಳಿದ್ರು. ಈಗ ಮಾತನಾಡ್ತಾ ಇಲ್ಲ. ಅದನ್ನ ಬ್ಯಾನ್ ಮಾಡಲು ಎದೆಗಾರಿಕೆ ಇಲ್ವಾ ಎಂದು ಹಿಂದೂ ಮಹಾಸಭಾದ ಮುಖಂಡ ಧರ್ಮೇಂದ್ರ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಸ್ಲಿಂ ಧರ್ಮಗುರುಗಳ ಹತ್ತಿರ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಸಾರ್ವಜನಿಕ ಸ್ಥಳದಲ್ಲಿ ಬುರ್ಕಾ ಧರಿಸದಂತೆ ಪತ್ವ ಹೊರಡಿಸಿ ಆ ಮೂಲಕ ಅದರ ಪಾವಿತ್ರ್ಯತೆಯನ್ನು ಉಳಿಸಬೇಕು. ಬುರ್ಕಾವನ್ನು ಕ್ರೂರ ಕೃತ್ಯಕ್ಕೆ ಬಳಕೆಯಾಗುವ ಸಾಧ್ಯತೆ ಇದೆ. ಚುನಾವಣೆ ಹತ್ತಿರ ಬರುವಾಗ ಮಾತ್ರ ಯಾಕೆ ಈ ರೀತಿಯ ವಿವಾದ ಆಗ್ತಾ ಇದೆ? ಚುನಾವಣೆ ಆದ ನಂತರ ಮತ್ತೆ ಈ ವಿಷಯ ಸ್ತಬ್ಧವಾಗ್ತಾ ಇದೆ. ಉಡುಪಿಯ 6 ಪ್ರತಿಭಟನಾ ನಿರತ ಹೆಣ್ಣು ಮಕ್ಕಳ ಹಿಂದೆ ಯಾರಿದ್ದಾರೆ ಎಂದು ಪ್ರಶ್ನಿಸಿದ ಧರ್ಮೇಂದ್ರ, ಭಾರತವನ್ನು ವಿಭಜಿಸಲು ಹಿಂದೂ ಮಹಾಸಭಾ ಅವಕಾಶವನ್ನು ನೀಡುವುದಿಲ್ಲ. ಈ ದೇಶದ ನೆಲ ಜಲ ಒಪ್ಪಿ ಬದುಕುವುದಾದರೆ ಇಲ್ಲಿ ಅವಕಾಶವಿದೆ. ಇನ್ನೊಂದು ವರ್ಷದಲ್ಲಾದರೂ ಎಸ್ಡಿಪಿಐ ಅಥವಾ ಪಿಎಫ್ಐ ಬ್ಯಾನ್ ಮಾಡಿ ಎಂದರು. ನಿಷೇಧ ಮಾಡಿದೆ ಸಾರ್ವಜನಿಕ ಸ್ಥಳಗಳಲ್ಲಿ. ನಾವು ಅನೇಕ ಬಾರಿ ಹೇಳಿದ್ದೇವೆ, ಈ ಬುರ್ಕದ ಹಿಂದೆ ಅನೇಕ ಕ್ರೂರ ಕೃತ್ಯಗಳಿಗೆ ಬಳಕೆಯಾಗುವಂಥ ಪ್ರಸಂಗಗಳು ಇರುತ್ತೆ. ಆದ್ದರಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಬುರ್ಕವನ್ನು ನಿಷೇಧ ಮಾಡಬೇಕು ಎಂಬುದು. ಚುನಾವಣೆ ಬರುವಾಗ ಖಂಡಿತವಾಗಿ ಸಹ ಕೋಮು ಗಲಭೆಗೆ ಸಂಬಂಧಪಟ್ಟ ಘಟನೆಗಳು ನಡೀತದೆ. ಯಾವುದೋ ಒಬ್ಬ ಹಿಂದೂ ಅಥವಾ ಯಾವುದೋ ಒಬ್ಬ ಮುಸಲ್ಮಾನ ಇದರಿಂದ ಹತ್ಯೆ ಆಗ್ತಾನೆ, ಮತ್ತು ಚುನಾವಣೆ ನಡೀತದೆ. ಚುನಾವಣೆ ಆದ ನಂತರ ಎಲ್ಲವೂ ಸ್ತಬ್ಧ ಆಗುತ್ತೆ. ನಾನು ಕೇಳ್ತಾ ಇದ್ದೇನೆ, ಇದು ಯಾರು, ಇದರ ಹಿಂದೆ ಯಾರು ಇರ್ಬೋದು ಅಂತ ಆಲೋಚನೆ ಮಾಡಿ. 6 ಹೆಣ್ಣು ಮಕ್ಕಳು, ಯಾವುದೋ ನಮ್ಮ ಗೃಹ ಸಚಿವರು ಹೇಳ್ತಾ ಇದ್ದಾರೆ, ಇದರ ಬಗ್ಗೆ ತನಿಖೆ ನಡೆಸ್ತೇವೆ, ಇದರ ಹಿಂದೆ ಯಾರಿದ್ದಾರೆ ಅಂತ ನೋಡೋಣ ಅಂತ. ನಾನು ಕೇಳೋದು ಅವ್ರ ಹತ್ರ, ಅಂಗೈಯಲ್ಲಿ ಗಾಯ ಆದರೆ ಅದಕ್ಕೆ ಕನ್ನಡಿ ಬೇಕಾಗತ್ತಾ? ಯಾಕೆಂದರೆ ಆ ಏನು ಪ್ರತಿಭಟನೆ ನಿರತ ಹೆಣ್ಮಕ್ಕಳಿದ್ದಾರೆ, ಮುಸ್ಲಿಮಾನ್ ಹೆಣ್ಮಕ್ಕಳು, ಅವರಿಗೆ ಚಿಕನ್ ಬಿರಿಯಾನಿ ತಂದು ಕೊಟ್ಟವ್ರು ಯಾರು ಸ್ವಾಮಿ? ಇದನ್ನು ಗಮನಿಸ್ಕೊಳ್ಬೇಕಾಗತ್ತಲ್ಲ. ಅಥವಾ ಆ 6 ಹೆಣ್ಣುಮಕ್ಕಳ ಮನೆಯವರಿಗೆ ಮೋರಲ್ ಸಪೋರ್ಟನ್ನು ಕೊಟ್ಟವ್ರು ಯಾರೋ, ಇದನ್ನು ಗಮನಿಸ್ಕೊಳ್ಬೇಕಾಗತ್ತಲ್ಲ. ಅಥವಾ ಆ 6 ಒಂದಿಷ್ಟು ಹೆಣ್ಣುಮಕ್ಕಳು ಕೋರ್ಟಿಗೆ ಹೋಗಬೇಕಾದ್ರೆ ಅವರ ಖರ್ಚು ವೆಚ್ಚಗಳು ಮತ್ತು ಅದರ ಹಿಂದಿರುವಂಥದ್ದು ಯಾರು ಎಂಬುದನ್ನು ಗಮನಿಸ್ಕೊಳ್ಬೇಕಾಗತ್ತಲ್ಲ. ನಾನು ಒಂದು ಹಂತದಲ್ಲಿ ಆರೋಪವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ, ಇದರ ಹಿಂದೆ ಕಡೆ ಎಸ್ಡಿಪಿಐ ಮತ್ತು ಭಾರತೀಯ ಜನತಾ ಪಕ್ಷ ಇದೆ ಅಂತ ಹೇಳಬೇಕು. ಯಾಕೆಂದರೆ ಎಲ್ಲಿವರೆಗೆ ಎಸ್ಡಿಪಿಐ ಇದೆ ಅಲ್ಲಿವರೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಲಾಭ ಇದೆ.